ಪ್ರಾಕ್ಟಿಕಲ್ ಎಲ್ಲ ಮಾಡುವಂಥ ವಿದ್ಯಾರ್ಥಿಗಳಿಗೆ ಕೊಡುವ ಧನ ಸಹಾಯ. ಇದನ್ನು ಈಗ ನಾನು ಓದ್ತಾ ಇದ್ದೇನೆ. ಗುರುಪ್ರಸಾದ್ ಶೆಡ್ಡಿ, ಆರ್ಮುಕ್ಕಿ, ಶಿರೂರು ತಾಲೂಕಿನ ಗುರುಪ್ರಸಾದ್ ಶೆಟ್ಟಿ. ಶ್ರೀ ಕಾರ್ಕಳ ಶ್ರದ್ಧಾ ಎಸ್ ಶೆಟ್ಟಿ, ಲಿಖಿತಾ ಶೆಟ್ಟಿ MBA, ಜಪ್ಪು ಗೋಪಾಲ್, ನಮಿತಾ ಶೆಟ್ಟಿ, ನಳಿನಾಕ್ಷಿ ಶೆಟ್ಟಿ ಬಂಟ್ವಾಳ, ಚಿತ್ರಶ್ರೀ ಜಪ್ಪು ಗೋಪಾಲ್, ಚಿತ್ರಶ್ರೀ, ಶಾರದಾ ಪಿ ಶೆಟ್ಟಿ, ಪ್ರಖ್ಯಾತ್ ಡಿ ಶೆಟ್ಟಿ ಪುತ್ತೂರು, ಪ್ರಖ್ಯಾತ್ ಡಿ ಶೆಟ್ಟಿ, ಮೋಹಿತ್ ಎಸ್ ಶೆಟ್ಟಿ, ಸೆಕೆಂಡ್ ಇಯರ್ ಇಂಜಿನಿಯರಿಂಗ್. ಪ್ರತಿಭಾ ಪುರಸ್ಕಾರ ಮತ್ತು ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ದೇವೆ. ಹಿತಶ್ರೀ ರೈ ಎನ್, ಕುಸುಮೋದರ ರೈ, ಕಲ್ಲೇರಿ, ಕಡಬ ತಾಲೂಕು. ಐಶ್ವರ್ಯ ಎಂ ಶೆಟ್ಟಿ ಹೆಬ್ರಿ, ಶ್ರಾವ್ಯ ಶೆಟ್ಟಿ ಸುರತ್ಕಲ್, ವಿಘ್ನೇಶ್ ಚಾರ್ಲಾ, ನಿಖಿತಾ ಶೆಟ್ಟಿ ಕವರಡಿ, ಆಸೋಡಿ ಗ್ರಾಮ, ಕುಂದಾಪುರ ತಾಲೂಕು. ಶೋಭಿತಾ ದಾಮೋದರ ಶೆಟ್ಟಿ, ದುರ್ಗಿಗುಡ್ಡಿ, ಮೂಡುಬಿದ್ರಿ. ಮೇಘನಾ ಶೆಟ್ಟಿ, ಕಿರಣ ವಿಜಯಕುಮಾರ್, ಸಾಗರ, ಶಿವಮೊಗ್ಗ. ವೀಣಾ ಶೆಟ್ಟಿ, ಫಿಶರೀಸ್ ರೋಡ್, ಕುಳಾಯಿ. ಅರ್ಪಿತಾ ಶೆಟ್ಟಿ, ರಾಜೇಂದ್ರ ಶೆಟ್ಟಿ, ಕಾವೂರು, ಮಂಗಳೂರು. ದೇವಿಕಾ ಸಂತೋಷ್ ರೈ, ಅನ್ವಿತಾ ಶೆಟ್ಟಿ ಪೆರಡೂರು, ಉಡುಪಿ. ಸಾತ್ವಿಕ ಬೈಂದೂರು. ಲೋಲಾಕ್ಷಿ ಮಂಗಳೂರು. ಮೇಘನಾ ಶೆಟ್ಟಿ ಮೇಲ್ಮಕ್ಕಿ, ಕುಂದಾಪುರ. ಹತ್ತನೇ ತರಗತಿವರೆಗಿರತಕ್ಕದ್ದು. ಸರಿಯಾಗಿ ನೋಡಿಕೊಳ್ಳಿ. ಅನನ್ಯ ಆರ್ ಶೆಟ್ಟಿ, ಕೊಡಿಯಲ್ಬೈಲ್, ಮಂಗಳೂರು. ಖುಷಿ ಎಕ್ಕಾರ್, ಎಲ್ಲೂರು, ಎರ್ಮಾಳ್, ಉಡುಪಿ. ಉಮಾವತಿ ಮೇಘನಾ, ಶಕ್ತಿನಗರ, ಮಂಗಳೂರು. ಶ್ಯಾಮಲಾ ವೈಷ್ಣವಿ ಎ ಶೆಟ್ಟಿ, ನಿತ್ಯಾನಂದ ನಗರ, ದೇರ್ಲಕಟ್ಟೆ. ಆಶಾಲತಾ ಕೃಷ್ಣ ಶೆಟ್ಟಿ, ಕುಕ್ಕೆಬೆಟ್ಟು, ಕೇಪು, ಬಂಟ್ವಾಳ. ಕಾವ್ಯ ಅರಂಬೋಡಿ, ಬೆಳ್ತಂಗಡಿ. ವಿಭಾ ಶೆಟ್ಟಿ, ವಿಶ್ವನಾಥ ಶೆಟ್ಟಿ, ಕುಳೂರು, ಮಂಜೇಶ್ವರ. ಹರ್ಷಿತಾ ಶೆಟ್ಟಿ, ವಿಶ್ವನಾಥ್ ಶೆಟ್ಟಿ, ಕುಳೂರು, ಮಂಜೇಶ್ವರ. ಕುಟ್ಟಿ ಶೆಟ್ಟಿ, ಮಧ್ಯ ಕಾಟಿಪಳ್ಳ. ಸಮೀಕ್ಷಾ ಡಿ ಶೆಟ್ಟಿ, ಕುಂಪಳ, ಸೋಮೇಶ್ವರ. ನಮಸ್ಕಾರ. ನಮ್ಮ ಎಲ್ಲರ ಒಂದು ಹೆಮ್ಮೆಯ ಬಂಟ ಸಮಾಜದ ಒಂದು ಹೆಮ್ಮೆಯ ಒಂದು ಸುಪುತ್ರ ಆಯ್ಕಳ ಹರೀಶ್ ಶೆಟ್ಟರು ಇದನ್ನ ಸಭಾಧ್ಯಕ್ಷತೆ ವಹಿಸ್ತಾರೆ. ಅವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ. ಆದರೆ ಖಂಡಿತ ಒಂದು ನೆನೆಸ್ಕೊಳ್ಳಿ, ಅವರೊಂದು ನಮ್ಮ ಒಂದು ಸಮಾಜದಲ್ಲಿ ಜನಿಸಿದ್ದು ಇಡೀ ಒಂದು ಸಮಾಜದ ಭಾಗ್ಯ ಅಂತ ನಾನು ಈ ಸಮಾಜದಲ್ಲಿ ಹೇಳ ಬಯಸ್ತೇನೆ. ಇಡೀ ತನ್ನ ಜೀವಮಾನವನ್ನ ತ್ಯಾಗ ಅಂತ ಹೇಳ್ತಾರಲ್ಲ, ಇಡೀ ಜೀವಮಾನ ಸ್ವಾಮಿಗೆಲ್ಲ ದೀಕ್ಷೆ ತಗೊಳ್ತಾರೆ, ಅಂತ ಒಂದು ದೀಕ್ಷೆ ತೆಗೆದುಕೊಂಡ ವ್ಯಕ್ತಿ ಆಯ್ಕಳ ಹರೀಶ್ ಶೆಟ್ಟರು. ನಾನವರು ಸಣ್ಣದಿಂದ ಒಂದು ಒಳ್ಳೆ ನಮ್ಮ ಸಣ್ಣದಿಂದ ನಾವು ಒಟ್ಟಿಗಿದ್ದವರು. ಅದು
ಅವರ ಇತ್ತೀಚೆಗೆ ಒಂದು ಬೆಳವಣಿಗೆ, ಒಂದು ಕೆಲವೊಂದು ನಾನು ನೋಡ್ತಾ ಒಂದು 5-6 ವರ್ಷದಿಂದ ನೋಡ್ತಾ ಇದ್ದೇನೆ. ಅವರು ಎಲ್ಲವನ್ನು ತಲುಪಿಸಿದ್ದಾರೆ. ಅವ್ರದ್ದು ಮನೆಯವರಿಗೆ ಬೇಕಾದಷ್ಟೇ ಟೈಮು, ಬಿಸ್ನೆಸ್ ಮಾಡುವುದೇ ಇಲ್ಲ. ಇಡೀ ತನ್ನ ಒಂದು ಟೈಮನ್ನು ಸಮಾಜಕ್ಕೆ ಮೀಸಲಿಟ್ಟಿದ್ದಾರೆ. ನಿಮಗೆ ಇದು ನಾನು ನಿಜವಾಗ್ಲಿಗೆ ಮಾತಾಡಲಿಕ್ಕಿಲ್ಲ, ನಾನು ಖಂಡಿತ ಮಾತಾಡ್ತೇನೆ. ನೀವು ನಿಮ್ಮ ಜೀವಮಾನದಲ್ಲಿ ಒಂದು ನೆನಪು, ಯಾವಾಗಲೂ ಒಂದು ಹೆಸರನ್ನು ನೆನಪಿಡಬೇಕು, ಆಯ್ಕೆಳ ಹರೀಶ್ ಶೆಟ್ಟಿ ಅಂತ. ಬಾಂಬೆಯಲ್ಲಿ ಸಾಧಾರಣ ಒಂದು 2005ರಲ್ಲಿ ಒಂದು ನೆರೆ ಬಂದಿತ್ತು. ಇಡೀ ಮನೆಯೆಲ್ಲ ಮುಳುಗಿ ಬೊಂಬೆಯಲ್ಲಿ ಯಾರಿಗೂ ಏನು ಗತಿ ಇಲ್ಲದಂಥ ಪರಿಸ್ಥಿತಿ ಬಂದಿತ್ತು. ಆವಾಗ ನಾವು ಮತ್ತು ಹರೀಶ್ ಶೆಟ್ಟಿ ಇಷ್ಟೆಲ್ಲ ಕೆಸರಲ್ಲಿ ನಡೆಕೊಂಡು ಮನೆಗೆ ಹೋಗಿ ಎಲ್ಲ ಅವರಿಗೆ ಬೇಕಾದಂಥ ಅಗತ್ಯ ವಸ್ತುಗಳನ್ನೆಲ್ಲ ಒಂದು ಟೈಮಲ್ಲಿ ಒಂದು ಡಿಸ್ಟ್ರಿಬ್ಯೂಟ್ ಮಾಡಿ ಬಂದವರು. ಅವರಿಗೆ ಪುಸ್ತಕ ಇಲ್ಲ, ಮಲಗಲಿಕ್ಕೆ ಚಾಪೆ ಇಲ್ಲ, ಅಂತ ಒಂದು ಪರಿಸ್ಥಿತಿ. ಆ ದಿವಸ ನಾವು ಡಿಸೈಡ್ ಮಾಡಿದ್ದು ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕಂತ ಸಮಾಜದ ಗಣ್ಯರೆಲ್ಲ ಕರೆದು ಮಾಡಿದಾಗ ವಿದ್ಯಾಭ್ಯಾಸಕ್ಕೆ ಆಗಿ, ವಿದ್ಯಾಭ್ಯಾಸ ಕೊಟ್ಟರೆ ಅವರ ಎಲ್ಲ ಸಮಸ್ಯೆ ಪರಿಹಾರ ಆಗ್ತದೆ ಅಂತ ನಾವು ನಮಗೆ ಯಾರಿಗಾದ್ರೂ ಒಂದು ಹೇಳ್ತಾರೆ, ಒಂದು ಇಂಗ್ಲೀಷಲ್ಲಿ ಎಲ್ಲ ಹೇಳ್ತಾರೆ, ಒಂದು ಮೀನು ನೀವು ಬಂದಾಗ ಯಾರಿಗಾದ್ರೂ ಮೀನು ಕೊಟ್ಟರೆ ಅವರು ಮೀನು ತಿಂದ್ಕೊಂಡು ಹೋಗ್ತಾರೆ. ಆದರೆ ಮೀನು ಇಡಲಿಕ್ಕೆ ಕಳಿಸಿದ್ರೆ ಅವರು ಇಡೀ ಜೀವಮಾನ ಅವರ ಮೀನು ಹಿಡ್ಕೊಂಡು ನೀರು ತಿಂತಾರೆ. ವಿದ್ಯಾಭ್ಯಾಸ ಕೊಟ್ಟರೆ ಎಲ್ಲ ಸಮಾಜದ ಸಮಸ್ಯೆ ಪರಿಹಾರ ಆಗ್ತದೆ. ಒಂದು ದೇವರನ್ನು ಇಟ್ಟುಕೊಂಡು ಮುಂಬೈಯ 1000 ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದೇವೆ, ಎಷ್ಟೋ ಕೋಟಿ ಖರ್ಚು ಮಾಡಿ. ಈಗ ಅದು ಸಾಧಾರಣ ಒಂದು 5-6 ಕೋಟಿ ಮುಂಬೈಲಿ ಅಂತ ಕೆಲಸ ಆಗ್ತದೆ. ಪರ್ಮನೆಂಟ್ ಆಗಿ ಒಂದು ಬಿಲ್ಡಿಂಗ್ ಕಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಅದರ ಒಂದು ಇನ್ಕಮ್ ಅಲ್ಲಿ ಈಗ ಎಲ್ಲದೂ ನಡೀತಾ ಇದೆ ಸಮಾಜ ಕಲ್ಯಾಣ ಕಾರ್ಯಕ್ರಮ. ಹರೀಶ್ ಶೆಟ್ಟಿ ಊರಿಗೆ ಬಂದರು. ಈಗ ಊರಲ್ಲಿ ವಿಶ್ವ ಮಟ್ಟದ ಒಕ್ಕೂಟದ ಅಧ್ಯಕ್ಷರಾಗಿ ಒಂದು ಅಧಿಕಾರ ವಹಿಸಿಕೊಂಡು ಒಂದೇ ಒಂದು ಅವರ ಧ್ಯೇಯ, ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು, ದೊಡ್ಡ ಹಾಲ್ ಕಟ್ಟಬೇಕು, ಹಾಗೆ ಹೀಗೆ ಅಂತ ಏನಿಲ್ಲ. ಯಾರಿಗೆ ಏನು ಕಷ್ಟ ಇದೆ ಅವರ ಕಷ್ಟಕ್ಕೆ ಸ್ಪಂದಿಸುವುದು, ಮನೆಗೆ ಹೋಗಿ. ನಾವು ಎಷ್ಟೋ 1000 ಕಿಲೋಮೀಟರ್ ತಿರುಗಿಸುವೆ ಇಲ್ಲಿ ಜಿಲ್ಲೆಯಲ್ಲಿ. ಯಾರ ಮನೆಗೆ ಏನು ಕಷ್ಟ ಇದ್ರೆ ನಾವು ಖುದ್ದಾಗಿ ನಾವೇ ಹೋಗುದು. ಒಂದೆರಡು ಇನ್ಸಿಡೆಂಟ್ ನಿಮಗೆ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾ ಇದ್ದೇನೆ. ಲಾಸ್ಟ್ ಟೈಮು ಬಾಂಬೆಯಲ್ಲಿ ಯಾರೋ ಒಂದು ಬಂದರು, ನಮಗೆ 2000ದಲ್ಲಿ ಶಾಲೆಗೆ ಹೋಗ್ಲಿಕ್ಕೆ ಗತಿ ಇಲ್ಲ, ಏನು ಮಾಡೋದು ಅಂತೆಲ್ಲ ಹೇಳಿದರು. 2000ದಲ್ಲಿ ಬಾಂಬೆಯಲ್ಲಿ ಶಾಲೆಗೆ ಹೋಗ್ಲಿಕ್ಕಾಗ್ತದ? ಅವರು ಅಪ್ಪ ತಾಯಿ ಮತ್ತು ಮಗಳು ಇರೋದು ಇಬ್ಬರೇ. ಅಂಥವ್ರು ಬಂದಾಗ ಅವರಿಗೆ ನಾವು ಬೇಕಾದ ವಿದ್ಯಾಭ್ಯಾಸ ವ್ಯವಸ್ಥೆ ಮಾಡಿದೆವು. SLCಯಿಂದ PUC ಪಾಸ್ ಆದಳು. PUC ಪಾಸ್ ಆದಾಗ ಅವಳು ಹೇಳಿದ್ರು ನಮಗೆ ಡಿಗ್ರಿ ಮಾಡುವಾಗ ಹೇಳಿದ್ರು, ನಾನು ಒಂದು CA ಫರ್ಮಿಗೆ ಎಲ್ಲಾದರೂ ನನ್ನ ಕೆಲಸಕ್ಕೆ ಸೇರಿಸ್ತಾರ ಅಂತ. ಇಮಿಡಿಯೇಟ್ ಆಗಿ IR ಶೆಟ್ಟರ್ ಅಂತ ಒಬ್ಬರು ಇದ್ದೆ, ಅವರು CA ಸೇರಿಸು. ಅಲ್ಲಿ ಅವಳು CA ಕಲಿತ್ಲು. ಅಟೆಂಪ್ಟ್ ಆಗಿ ಎಲ್ಲ ಎಕ್ಸಾಮ್ ಪಾಸ್ ಆದಳು. ಲಾಸ್ಟ್ ಅವಳು ಒಂದು ಪೇಪರ್ ಬಾಕಿ ಇತ್ತು. ಅದೇ CA ಫರ್ಮಲ್ಲಿ ಇದ್ದ ಒಂದು CA ವ್ಯಕ್ತಿ, ಅವಳ ತಾಯಿ ಆಗ್ಲೂ ಬಂಡಿ ಬರ್ತಾನೆ ಅಂತ ಹೇಳ್ತಾರೆ, ಪಾತ್ರೆ ತೊಳಿಲಿಕ್ಕೆ ಮತ್ತೆ ಬಟ್ಟೆ ಒಗಿಲಿಕ್ಕೆ ಎಲ್ಲ ಕೆಲಸಕ್ಕೆ ಹೋಗೋದು. ತಾಯಿ ಮಗಳು ಇಬ್ಬರೇ ಇದ್ರು, ಯಾರು ಸಂಬಂಧಿಕರು ಯಾರು, ನಾವೇ ಅವರಿಗೆ ಹೆಲ್ಪ್ ಮಾಡಿದ್ದು. ಆ ದಿವಸ ಅವರಿಗೆ ಒಬ್ಬ ಹುಡುಗ ಪ್ರಪೋಸ್ ಮಾಡಿದ, CA. ಅವರು ಕೂಡ ಬಂಟೆ ಶೆಟ್ಟಿ ಅಲ್ಲಿ ಕೆಲಸ ಮಾಡಿದ, ಪ್ರಪೋಸ್ ಮಾಡಿದ. ಮದುವೆ ಆಗಿ ಮೊದಲು ಅವರು ಕೂಡ CA ಕಂಪ್ಲೀಟ್ ಮಾಡಿದ್ದು. ಒಂದು ರಾತ್ರಿ ಬೆಳಗಾಗುವಾಗ ಅವರ ಇಲ್ಲಿ ಡೆಸ್ಟಿನೇಷನ್ ಅಡ್ರೆಸ್ಸೇ ಬದಲಾಗಿದೆ. ಖಂಡಿತ ಇದಕ್ಕೆಲ್ಲ ಉಂಟು. ಮೊನ್ನೆ ಒಂದು ರೀಸೆಂಟ್ಲಿ ಒಂದು ನಿಟ್ಟೋಡಿಯವರೊಬ್ಬರು ಬಂದಿದ್ರು. ಅವರ ಮಗಳಿಗೆ 98.7 ಮಾರ್ಕ್ಸ್ ಸಿಕ್ಕಿತ್ತು SLCಯಲ್ಲಿ. ಅಡ್ಮಿಷನ್ ಮಾಡಲಿಕ್ಕೆ ಹಣ ಇಲ್ಲ ಅವ್ರ ಹತ್ರ. ಅವೆಲ್ಲ ಕೇಳಿದ್ರು ನಾನು. ಅಲ್ಲಿ 3 ದಿನ ನಮ್ಮದು ಕಾಲೇಜ್ ಉಂಟು, ಅಲ್ಲಿ ಎಲ್ಲ ಚಪ್ಪಲಿ ಸವಿದು ಹೋಯಿತು, ಯಾರು ಸೀಟ್ ಕೊಡಲಿಲ್ಲ ಅಂತ. ಹರೀಶ್ ಶೆಟ್ಟಿ ಇಮಿಡಿಯೇಟ್ ಆಗಿ ಅದಕ್ಕೆ ಆ್ಯಕ್ಷನ್ ಮಾಡಿದ್ರು. ಅವರನ್ನು PUC ಕಲಿಸಿದ್ರು. PUC ರಿಸಲ್ಟ್ ಬಂತು. PUC ರಿಸಲ್ಟ್ ಬಂದಾಗ ಅವಳ ತಂದೆ ಫೋನ್ ಮಾಡಿದ್ರು ನಮಗೆ. ನಾನು ಕೇಳಿದೆ ಎಷ್ಟು ಮಾರ್ಕ್ ಅಂತ. 600 ಔಟ್ ಆಫ್ 600 ಮಾರ್ಕ್ಸ್ ಹೇಳಿದ್ರು. 600ಕ್ಕೆ 600. ಒಂದು ಕ್ಲಾಪ್ ಹಾಕಿ ಅವಳಿಗೆ. 600ಕ್ಕೆ 600 ಮಾರ್ಕ್ಸ್ ಹೇಳಿದ್ರು. ಈಗ ಅವಳಿಗೆ ನಾವು ನಿಟ್ಟೆಯಲ್ಲಿ ಇಂಜಿನಿಯರಿಂಗ್ ಮಾಡಿಸ್ತಾ ಇದ್ದೇವೆ. ಅಂಥದ್ದು 1,000 ಸ್ಟೋರಿ ನನ್ನ ಹತ್ರ ಉಂಟು. ಯಾರಿಗೆ ಮನೆ ಇಲ್ಲ, ಯಾರಿಗೆ ಅಂದರೆ ಅದು ಹೇಳಿಕೆ ಇಲ್ಲ. ನಾವು ಲಾಸ್ಟ್ ಒಂದು ಬಾರ್ಕೂರ್ಗೆ ಒಂದು ಮನೆಗೆ ಹೋಗಿದ್ದೆವು. ಆ ಮನೆಗೆ ಹೋಗಿದಾಗ ನಾನು ಮನೆಗೆ ಒಳಗೆ ಹೋಗಿ ಓಡಿ ಬಂದು ರೋಡಲ್ಲಿ ನಿಂತೆ. ಮನೆಗೆ ಒಳ್ಳೆ ಹೋಗುವ ಪರಿಸ್ಥಿತಿ ಇಲ್ಲ. ತಾಯಿ ಮಗಳು 3 ಮಕ್ಕಳು ಅವರಿಗೆ ಎಲ್ಲ ಹ್ಯಾಂಡಿಕ್ಯಾಪ್. ಅದು ಹೇಳ್ತಾರಲ್ಲ, ಇದು ಸ್ಪೆಷಲ್ ಚೈಲ್ಡ್. ದೊಡ್ಡದಾಗಿದ್ದಾರೆ, ಗಡ್ಡ ಮೀಸೆ ಎಲ್ಲ ಬಂದಿದೆ. ಅವಳು ಬೆಳಿಗ್ಗೆ ಎದ್ದು 3 ಮಕ್ಕಳಿಗೆ ತಾಯಿಗೆ ಬ್ರಷ್ ಮಾಡಿಸಿ ನಾಷ್ಟ ಮಾಡಿ, ಎಂಥ ಒಂದು ಅದು ಇಮ್ಯಾಜಿನ್ ಮಾಡಲಿಕ್ಕಿಲ್ಲ ಅಂಥ ಒಂದು ಪರಿಸ್ಥಿತಿ ಮನೆ.
ಜಯಕಿರಣನವರೆಲ್ಲ ತುಂಬ ಹೆಲ್ಪ್ ಮಾಡಿದ್ರು ಅವರಿಗೆ. ಅಂತ ಎಲ್ಲ ಪರಿಸ್ಥಿತಿ. ಎಷ್ಟೋ ಮನೆ ಯಾರ ಮನೆಗೆ ಹೋದ್ರು ಅವರು ಕೂಗುದೆ. ಇಂಥದ್ದಕ್ಕಾಗಿ ಒಂದು ಸಮಾಜ ಕಲ್ಯಾಣ ಕಾರ್ಯಕ್ರಮವನ್ನು ನಾವು ಹರಿಸಿಟ್ರು. ಯಾರ್ಯಾರ ಕೈಕಾಲು ಪಾಪರು ಅವರ ಬಿಸ್ನೆಸ್ಗಾಗಿ ಯಾವುದೇ ಪೊಲಿಟಿಕಲ್ ಇಂಟ್ರೆಸ್ಟ್ ಆಗಲಿ ಪರ್ಸನಲ್ ಇಂಟ್ರೆಸ್ಟ್ ಯಾವುದೂ ಯೂಸ್ ಮಾಡಲಿಲ್ಲ. ಅವರು ಬೆಳಿಗ್ಗೆದು ಯಾರಾದ್ರೂ ಒಂದು ಕಾಲು ಹಿಡಿತಾರೆ, ಹಣ ಕೊಡಿ, ಪಾಪ ನಮ್ಮ ಸಮಾಜದವರ ಪರಿಸ್ಥಿತಿ ಹೀಗಿದೆ ಅಂತ ಎಲ್ಲ ಒಂದು. ಇದನ್ನು ನಾನು ನಿಮ್ಗೆ ಹೇಳ್ತೇನೆ, ಯಾಕಂದ್ರೆ ನಿಮ್ಗೆ ಗೊತ್ತಾಗಬೇಕು. ಬಂದು ನೀವು ಚಕ್ಕೆ ಹಿಡ್ಕೊಂಡು ಹೋದ್ರಿ, ಎಜುಕೇಷನ್ ಆಯಿತು, ಅದೆಲ್ಲ ಮಾಡಲಿಕ್ಕೆ ಕಷ್ಟ ಉಂಟಂತ ನಮಗೆ ಒಂದು ಹೇಳು. ಹೆಚ್ಚಿಗೆ ನಾನು ಮಾತಾಡೋದಿಲ್ಲ. ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ. ನೀವು ಮಾತ್ರ ಸಮಾಜದ ಋಣವನ್ನು ಖಂಡಿತ ತೀರಿಸಿ. ನಾಳೆ ನೀವು ದೊಡ್ಡದಾದರೆ ನೆನಪಿಟ್ಟುಕೊಳ್ಳಿ. ಯಾಕೆಂದರೆ ಹರೀಶ್ ಶೆಟ್ಟಿ ಅಂತ ಒಬ್ಬ ವ್ಯಕ್ತಿ ನಮ್ಮೊಂದು ಜೀವಮಾನ ಮಾಡಿದ್ದಾನೆ, ನಮ್ಮ ಲೈಫ್ ಮಾಡಿದ್ದಾನೆ. ಅಂಥವ್ರನ್ನ ನೆನಪಿಟ್ಟುಕೊಂಡು ಸಮಾಜಕ್ಕೆ ಅಂಥದ್ದೇ ಒಂದು ಅವರಂಥದ್ದೇ ಒಂದು ಮೆಂಟಾಲಿಟಿ ನೀವು ಇಟ್ಕೊಂಡು ಸಮಾಜಕ್ಕೆ ಹೆಲ್ಪ್ ಮಾಡಿ. ಯಾರು ಬಂಟಾದ್ರು ಬೇರೆ ಆದರೂ ಯಾರಾದರೂ ಸಮಾಜದ ಒಂದು ಋಣ ತೀರಿಸ್ಕೊಳ್ಳಿ ಅಂತ ಅಧ್ಯಕ್ಷರಾದಂಥ ಐಕಳ ಹರೀಶಣ್ಣ, ಇಂದ್ರಾಳಿ ಜಯಕರ್ ಶೆಟ್ಟಿ, ನನ್ನ ಮತ್ತೊಬ್ಬ ಉಪಾಧ್ಯಕ್ಷರಾದ ಕರ್ನಲ್ ವಿಶ್ವನಾಥ್ ಶೆಟ್ಟಿ ಅವರೇ, ಹಡಪ್ಪರವರೇ, ಎಲ್ಲ ಇಲ್ಲಿರುವಂಥ ಎಲ್ಲ ಆತ್ಮೀಯರೇ, ನಾನು ಮಾತಾಡಲಿಕ್ಕೆ ಬರೆದಿಲ್ಲ. ಅದು ಹರೀಶಣ್ಣನ ಎದುರಿಗೆ ಅವರನ್ನು ಹೊಗಳುವುದು ಸರಿಯಲ್ಲ. ನಾನು PUCಯಲ್ಲಿ ಕಾಲೇಜು ವಿದ್ಯಾಭ್ಯಾಸ ಮಾಡುವಾಗ ಐಕಳ ಹರೀಶಣ್ಣ ಮತ್ತು ವಿಶ್ವನಾಥ್ ಅಣ್ಣ ಮುಲ್ಕಿ ಕಾಲೇಜಿಗೆ ಹೋಗ್ತಾ ಇದ್ರು. ಆವತ್ತಿನ ದಿನಗಳಲ್ಲಿ ಕಾಲೇಜಿನಲ್ಲಿ ಕ್ರೀಡಾಪಟುಗಳಾಗಿ ನಾಯಕರಾಗಿ ಅವರೆಲ್ಲ ನಮಗೆ ರೋಲ್ ಮಾಡೆಲ್. ಅಂತ ಒಬ್ಬ ವ್ಯಕ್ತಿ ಬೊಂಬಾಯಿ ಹೋಗಿ ಸಾಹಸಿ ಉದ್ಯಮಿಯಾಗಿ ಬೊಂಬಾಯಿಯ ಬಂಟರ ಸಂಘವನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಕಟ್ಟಿ ಬೆಳೆಸಿ ಬಹುಶಃ ಬೊಂಬಾಯಿಯ ಬಂಟ ಸಮಾಜದ ಶಕ್ತಿಯನ್ನು ತೋರಿಸಿಕೊಟ್ಟುವುದರೊಂದಿಗೆ ಬೇರೆ ಸಮುದಾಯದವರನ್ನು ಪ್ರೀತಿಸುತ್ತಾ ನಮ್ಮಂಥವರನ್ನು ಕೂಡ ಇವತ್ತು ನಾನು ಮೊನ್ನೆ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಅಧ್ಯಕ್ಷನಾಗಿ ಸ್ವಲ್ಪ ಸಮಯದಿಂದ ಅಧ್ಯಕ್ಷ ಆಗಿದ್ದೆ. ಸುಚರಿತಾ ನಿಮ್ಗೆ ಸನ್ಮಾನ ಉಂಟು ಅಂತೇಳಿ ಅವರೇ ಹೇಳಿದ್ದು, ನನ್ಗೆ ಗೊತ್ತಿಲ್ಲ. ಅಷ್ಟೊಂದು ಸಮಾಜದ ಜನರನ್ನ ಗುರುತಿಸುವಂತ ಒಂದು ರೀತಿಯ ಮಾನವೀಯ ಹೃದಯವಂತಿಕೆ ಇದೆ. ಬಹುಶಃ ನಮ್ಮ ಬಂಟ ಸಮಾಜದ ಒಬ್ಬ ಹೆಮ್ಮೆಯ ವ್ಯಕ್ತಿ ಅವರು. ಅವರ ಬಗ್ಗೆ ಎಷ್ಟು ಹೇಳಿದ್ರು ಕಡೆ, ಯಾಕಂತೇಳಿ ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ, ಆದರೆ ಅವರಲ್ಲಿ ಹಣವನ್ನ ಕಾಡಿ ಬೇಡಿ ಸಮಾಜದ ಕಷ್ಟದವರಿಗೆ, ತನ್ನ ಸಮಾಜದೊತ್ತಿಗೆ ಇನ್ನಿತರ ಸಮುದಾಯದವರಿಗೆ ಕೂಡ ಶಕ್ತಿ ತುಂಬಬೇಕು. ವಿಶೇಷವಾಗಿ ಒಂದು ಒಳ್ಳೆಯ ಬೆಚ್ಚನೆಯ ಮನೆಯಲ್ಲಿ ಇರಬೇಕು. ಏನಾದರೂ ಕಷ್ಟ ಆದರೆ, ಕಾಯಿಲೆ ಬಂದರೆ ಏನಾದರೂ ಸಹಾಯ ಆಗಬೇಕು ಔಷಧಕ್ಕೆ, ಅದರೊಟ್ಟಿಗೆ ವಿದ್ಯಾಭ್ಯಾಸಕ್ಕೆ. ಬಹುಶಃ ನೀವೆಲ್ಲ ಸಮಾಜದ ಮುಂದಿನ ಈ ದೇಶದ ಶಕ್ತಿ. ನೀವು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿದ್ರೆ ಬಹುಶಃ ಹರೀಶಣ್ಣನ ಆ ಒಂದು ಏನು ದಾನ ಇದೆ ಅದು ಸಣ್ಣದು ದೊಡ್ಡದು ಪ್ರಶ್ನೆ ಅಲ್ಲ. ಬಹುಶಃ ಆ ಮನಸ್ಸನ್ನ ನೀವು ಕೂಡ ಭವಿಷ್ಯದಲ್ಲಿ ಸಮುದಾಯಕ್ಕೆ ಕೊಡುವಂತ ಶಕ್ತಿಯನ್ನ ಪಡ್ಕೊಳ್ಬೇಕು. ನಿಮಗೆ ಹರೀಶಣ್ಣ ಅಂತ ಒಬ್ಬ ಯೋಗ್ಯ ವ್ಯಕ್ತಿ ಪ್ರೀತಿಯಿಂದ ಒಂದು ಸಣ್ಣ ಸಹಾಯ ಮಾಡಿದ್ದಾರೆ. ಆ ಸಣ್ಣ ಸಹಾಯಕ್ಕೆ ಮತ್ತೆ ಋಣ ಸಂದಾಯ ಏನು ಮಾಡೋದಂತ ನೀವು ಕಲಿತು ಸಮಾಜದಲ್ಲಿ ಒಳ್ಳೆಯ ಉದ್ಯೋಗವನ್ನ ಮಾಡಿ ನಿಮ್ಮ ಕುಟುಂಬವನ್ನ ಸಮಾಜವನ್ನ ದಾನಿಗಳಾಗಿ ಕಷ್ಟದಲ್ಲಿ ಸಹಾಯ ಮಾಡುವಂತ ಕೆಲಸ ಮಾಡಿದ್ರೆ ಬಹುಶಃ ಇವತ್ತು ಜಾಗತಿಕ ಬಂಟ ಒಕ್ಕೂಟದ ಒಂದು ಅಧ್ಯಕ್ಷನಾಗಿ ಎಲ್ಲರನ್ನ ಸೇರಿಸಿಕೊಂಡು ಬಹುಶಃ ತುಂಬಾ ಜನ ಅವರೊಟ್ಟಿಗೆ ಇದ್ದಾರೆ. ನಮ್ಗೆಲ್ಲ ಹೆಮ್ಮೆ. ಬಹುಶಃ ಮುಲ್ಕಿಯ ಹತ್ತಿರದ ಐಕಳದಲ್ಲಿದ್ದು ನನ್ನ ಹತ್ತಿರ, ನನ್ನ ಕಡಂದಲೆ ಕೂಡ ಅದೇ ಊರಿನವರು. ಬಹುಶಃ ಆ ಊರಿನ ಹೆಸರನ್ನು ಕೂಡ ಇಡೀ ಜಗತ್ತಿನಲ್ಲಿ ಹೇಳಿಕೊಟ್ಟಂತ ಜಗತ್ತಿನಲ್ಲೇ ಒಂದು ಆ ಐಕಳ ಹೆಸರು ಬರುವ ಹಾಗೆ ಮಾಡುವಂತಹ ಮಹಾನ್ ಶಕ್ತಿ. ಅದರೊಟ್ಟಿಗೆ ಬಹುಶಃ ಒಬ್ಬ ಹೃದಯವಂತಿಕೆ, ಮಾನವೀಯತೆ, ಅದರೊಟ್ಟಿಗೆ ಬಹುಶಃ ಅವರು ಇಷ್ಟು ಬೆಳಗ್ಗೆಯಿಂದ ಇಷ್ಟರವರೆಗೆ ಅವರು ಮಾತಾಡಿದ ರೀತಿ, ಯಾರು ಹಣ ಕೇಳಲಿ, ಇವತ್ತು ನಾನು ಒಂದು ಭಿನ್ನ ಸಾಮರ್ಥ್ಯದ ಮಕ್ಕಳ ಇದಕ್ಕೆ ಒಂದು ಹಣ ಕೇಳಿದೆ 25,000 ಆಗಲೇ ಬರೆದಿಟ್ಟಿದ್ದಾರೆ. ಬಹುಶಃ ಸಾಧ್ಯ ಇಲ್ಲ ಬೇರೆಯವರಿಂದ. ಅಂತ ಒಂದು ಆಂತರಿಕವಾಗಿ ಬದುಕಿನಲ್ಲಿ ಜನರಿಗೆ ಸಹಾಯ ಮಾಡಬೇಕಂತ ಗಟ್ಟಿ ಮನಸ್ಸಿದೆ ಅವರಿಗೆ. ಇನ್ನಷ್ಟು ನಮ್ಮ ಸಮಾಜಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಊರಿಗೆ ಎಲ್ಲರಿಗೂ ಸಹಾಯ ಮಾಡುವಂತಾಗಲಿ. ನಿಮ್ಮಂತ ಅವರಿಂದ ಸಹಾಯ ಪಡೆದವರು ಕೂಡ ಒಳ್ಳೆಯದಾಗಿ ಹರೀಶಣ್ಣನ ಹಾಗೆ ಮುಂದೆ ಆಗಬೇಕು ಅಂತ ಹೇಳುತ್ತಾ, ದೇವರು ಅವರನ್ನು ಒಳ್ಳೇದು ಮಾಡಲಿ ಅಂತ ಹೇಳುತ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಕಷ್ಟದ ಒಂದು ಇದಕ್ಕೆ ಸಮಾಜಮುಖಿಯಾಗಿ ಸ್ಪಂದಿಸುವುದಕ್ಕಿಂತ ದೊಡ್ಡ ವಿಷಯ ಯಾವುದೂ ಇಲ್ಲ. ಬೆಳಿಗ್ಗೆಯಿಂದ ಇವತ್ತಿನವರೆಗೆ ನಾನು ಈಗಿನವರೆಗೆ ನೋಡ್ತಾ ಇದ್ದೇನೆ ಅವರಲ್ಲಿರುವಂತಹ ಒಂದು ಲವಲವಿಕೆ, ಸಮಾಜದ ಜನರನ್ನ ಗುರುತಿಸುವ ಆ ಒಂದು ಹೃದಯವಂತಿಕೆ ಬಹುಶಃ ಯಾರಿಗೂ ಬರುವುದಿಲ್ಲ. ನಾವು ಮುಂದೆ ನನ್ನಂತವನಿಗೆ ಕೂಡ ಈ ರೀತಿ ಬದುಕುವುದಕ್ಕೆ ಅವರು ಸ್ಫೂರ್ತಿ ಅಂತ ಹೇಳುತ್ತಾ ಅವರಿಗೆ ಗೌರವ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂಘಕ್ಕೆ ನಿರ್ವಹಣೆ ಮಾಡಿಕೊಟ್ಟಂತ ನಮ್ಮ ಪಟ್ಲಾಕ್ಷರ ಟ್ರಸ್ಟಿನ ಕಾರ್ಯದರ್ಶಿಯು, ಸಂಸ್ಕಾರ ಭಾರತಿ ಸಾಹಿತ್ಯದ ಮಂಗಳೂರು ಘಟಕದ ಅಧ್ಯಕ್ಷರಾಗಿರತಕ್ಕಂಥ ಒಳ್ಳೆ ವಾಗ್ಮಿಯಾಗಿರತಕ್ಕಂಥ ಪುರುಷೋತ್ತಮ ಶೆಟ್ಟಿ ಅಡ್ಡಿಯಾರ್ಬಿತ್ತು ಅವರನ್ನು ನಿಮ್ಮೆಲ್ಲರ ಪರವಾಗಿ ನಮ್ಮ ಅಧ್ಯಕ್ಷರು ಅವರನ್ನು ಆತ್ಮೀಯವಾಗಿ ಅಭಿವಾದಿಸಬೇಕು ಅಂತ
SLC ಪಾಸಾದ ವಿದ್ಯಾರ್ಥಿಗಳ ಪಟ್ಟಿಯನ್ನು ಓದ್ತಾ ಇದ್ದೇನೆ. ಪ್ರಜ್ವಲ್ ಕೋಟ, ದೀಪಾ ಸೀತಾರಾಮ್ ಶೆಟ್ಟಿ ಬೈಂದೂರು, ಲಿಖಿತಾ ಎಸ್ ಕಾವೇರು ಮಂಗಳೂರು, ಸಾತ್ವಿಕ ಬೆಳ್ಳಾಡಿ ವಿಲೇಜ್ ಉಡುಪಿ, ಸವಿರಾಜ್ ಶೆಟ್ಟಿ ಬಜ್ಪೆ ಮಂಗಳೂರು, ದಿವ್ಯಾ ಪಿ ಶೆಟ್ಟಿ ಪುರ್ಕೋಡಿಕಾರ್ ಮಂಗಳೂರು, ಮೈಥಿಲಿ ಶೆಟ್ಟಿ ಕೆಂಜಾರು ಮಂಗಳೂರು, ತೇಜಸ್ ಆರ್ ಶೆಟ್ಟಿ ಬಂಟ್ವಾಳ, ದೀಕ್ಷಾ ಅರಂಬೋಡಿ ಬೆಳ್ತಂಗಡಿ, ಸಮೀಕ್ಷಾ ಕೊರ್ಗಿ ಕುಂದಾಪುರ, ಶ್ರುತಿ ಬಿ ಶೆಟ್ಟಿ ಭಾಸ್ಕರ್ ರೆಡ್ಡಿ ಬಳ್ಳಾರು ಮಂಗಳೂರು. ಶೆಟ್ಟಿ ಬೆಳ್ಮ ದೇರ್ಲಗಟ್ಟೆ, ಯಾಶ್ನವಿ, ಅನ್ವಿಕಾ ಕೆ, ಸೃಜಲಾ, ಶ್ರೇಯಾ ಆಳ್ವ, ಅನುಷಾ, ದಿವ್ಯಾ, ರಜಿತಾ, ಸಾಯಿ ದರ್ಶನ್ ಶೆಟ್ಟಿ.
ಸ್ಪಂದನ ಬೆಳ್ತಂಗಡಿ, ಹರ್ಷಮಿತಾ ಶೆಟ್ಟಿ ಮೂಡುಬಿದ್ರಿ, ಪ್ರತೀಕ್ಷಾ ವಿ ರೈ ಕಿನ್ಯಾ ಮಂಗಳೂರು, ನಿಕೇಶ್ ರೈ ಕಲ್ಲಡ್ಕ, ತ್ರಶ್ಯ ಅಡಪ. ಸಾಯಿರಾಜ್ ಗುಣಪಾಲ್ ಶೆಟ್ಟಿ ಕುಕ್ಕಂದೂರು ಕಾರ್ಕಳ, ಶ್ರಾವ್ಯ ಸುಧಾಕರ್ ಶೆಟ್ಟಿ ಕಾರ್ಕಳ, ತೃಪ್ತಿ ಎಂ ಶೆಟ್ಟಿ ಮಾನಂಪಾಡಿ ಮುಲ್ಕಿ. ಮತ್ತು ಇದು ಸ್ಕಾಲರ್ಶಿಪ್ ಹಿತಿನ್ ಪೂಂಜಾ ಜಪ್ಪಿನ ಮಗರು ಹಿತಿನ್ ಪೂಂಜಾ, ಪೂರ್ವಿ ಶೆಟ್ಟಿ ಸುರತ್ಕಲ್, ಪೂರ್ವಿ ಶೆಟ್ಟಿ, ಶ್ರೇಯಾ ಜಗದೀಶ್ ಶೆಟ್ಟಿ, ಸೋಹನ್ ಸಂತೋಷ್ ಶೆಟ್ಟಿ ನಿಟ್ಟೆ ಕಾರ್ಕಳ, ನಿಧಿ ರೈ ಪುತ್ತೂರು ಬಿಳಿಯೂರು ಕಟ್ಟೆ, ಕುಂದಾಪುರ, ಸಂದೇಶ್ ಸತೀಶ್ ಶೆಟ್ಟಿ, ಶೇಖರ್ ಶೆಟ್ಟಿ ಬೋಂದೇಲ್ ಮಂಗಳೂರು, ಗಗನ್ ಶೆಟ್ಟಿ, ಶಿವಪ್ರಸಾದ್ ಶೆಟ್ಟಿ ಪಾವೂರು ಮಂಗಳೂರು, ಶ್ರೇಷ್ಠ ವಿ ಶೆಟ್ಟಿ ಚೇಳಾರು ಮಂಗಳೂರು, ಸಿಂಚನ ವಿಡಿಯಾ ಸುರತ್ಕಲ್, ವೃಂದಾ ಶೆಟ್ಟಿ ಚಂದ್ರಶೇಖರ್ ಶೆಟ್ಟಿ ಕುಂಪಳ ಮಂಗಳೂರು.